ಈಗಲೇ ಸಾಕಾಯಿತು. ಇನ್ನು ನೆಕ್ಸ್ಟ್ ಮುಂದೆ ಇದೇ ಥರ ರೋಡು. ಇದು ಕುಡಿದ್ರೆ ಸುಯಿ ಅಂತ ಮೇಲೆ ಹೋಗ್ಬೇಕು. ನಾನು ನೋಡಿ ಯಾವ ಥರ ನಾನು ಹೋಗ್ತೇನೆ ಅಂತ ನೋಡಿ. ನೋಡಿ ಇಲ್ಲಿ ಒಂದು ಪಿರಂಗಿ ಕಾಣ್ತಾ ಇದೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ. ಸಾಧಾರಣ ಒಂದು 6 ಫೀಟ್ ಮೇಲೆ ಇದೆ. ಅಮೇಜಿಂಗ್. ಎಸ್. ವೆಲ್ಕಮ್ ಟು ಸಂಚಾರಿ ಸ್ಟುಡಿಯೋ. ಇವತ್ತು ನಾವು ಗಡೈಕಲ್ಗೆ ಹೋಗ್ತಾ ಇದ್ದೇವೆ. ಈಗ ನಾನಿರುವಂಥ ಜಾಗದ ಹೆಸರು ಮಂಜುಟ್ಟಿ ಅಂತ. ಇದು ಬೆಳ್ತಂಗಡಿಯಿಂದ ಕಿಲ್ಲೂರು ಕಾಜೂರು ರಸ್ತೆಯಲ್ಲಿ ಬಂದರೆ 5 ಕಿಲೋಮೀಟರ್ ಅಲ್ಲಿ ಸಿಗ್ತದೆ. ಈ ಜಾಗದಿಂದ ಲೆಫ್ಟ್ ತಗೊಂಡು ನೀವು 2 ಕಿಲೋಮೀಟರ್ ಹೋದ್ರೆ ಗಡೈಕಲ್ಲಿನ ಬುಡಕ್ಕೆ ನೀವು ತಲುಪಬಹುದು. ಬನ್ನಿ ಇಲ್ಲಿಂದ ಗಡೈಕಲ್ಲಿಗೆ ಹೋಗೋಣ. ಈಗ ನಾವು ಗಡೈಕಲ್ಲಿನ ಬುಡದಲ್ಲಿದ್ದೇವೆ. ಇದಕ್ಕೆ ಜಮಲಾಬಾದ್ ಕೋಟೆ, ಜಮಲಾಬಾದ್ ಪೋರ್ಟ್, ಗಡೈಕಲ್, ನರಸಿಂಹಗಡ, ಜಮಲಗಡ ಅಂತ ನಾನಾ ಹೆಸರುಗಳಿಂದ ಕರೀತಾರೆ. ಇಲ್ಲಿ ಕೆಲವೊಂದು ಸೂಚನಾ ಫಲಕವನ್ನು ಹಾಕಿದ್ದಾರೆ, ಅದನ್ನೆಲ್ಲ ಓದಿಕೊಳ್ಳಿ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಇಲ್ಲಿಂದ ಮೇಲಕ್ಕೆ ಹೋಗ್ಬೋದು. ಕೆಳಗೆ ನಿಮಗೆ ಸಂಜೆ 5 ಗಂಟೆವರೆಗೆ ಸಮಯ ಕೊಟ್ಟಿದ್ದಾರೆ. 5 ಗಂಟೆ ಒಳಗಡೆ ನೀವು ಕೆಳಗಡೆ ಬರಬೇಕು. ಕೆಳಗಡೆ ನಿಮಗೆ ಶೌಚಾಲಯದ ವ್ಯವಸ್ಥೆ ಇದೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಬೋದು ನೀವು. ವೆಬ್ಸೈಟ್ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಪೇಮೆಂಟ್ ಇಲ್ಲಿ ಬಂದು ಮಾಡಬೇಕಾಗ್ತದೆ. ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಇದೆ, ಸಣ್ಣ ಮಕ್ಕಳಿಗೆ 25 ರೂಪಾಯಿ ಟಿಕೆಟ್ ಇದೆ. ಇಲ್ಲಿ ನೀವು ಮೇಲಕ್ಕೆ ಹೋಗಬೇಕಾದ್ರೆ ನೀರಿನ ಬಾಟಲ್ ತೊಗೊಂಡು ಹೋಗಬೇಕು, ಮತ್ತು ಇಲ್ಲೇ ವಾಪಸ್ ತಂದು ಇಲ್ಲೇ ಹಾಕಬೇಕು. ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಮೇಲೆ ಎಲ್ಲೂ ಅಲ್ಲಲ್ಲಿ ಬಿಸಾಕುವಾಗ ಇಲ್ಲ. ಮೇಲ್ಗಡೆ ನೀವು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ, ಬಾಟಲಿಗಳನ್ನು ಅಲ್ಲಲ್ಲಿ ಬಿಸಾಕಬೇಡಿ. ನೋಡಿ, ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ. 1750 ಅಡಿ ಎತ್ತರ ಇದೆ. ನನ್ನ ಜೊತೆ ಇದ್ದಾರೆ ದೀಕ್ಷಿತ್, ನನ್ನ ಫ್ರೆಂಡ್. ಇಬ್ಬರು ಹೋಗ್ತಾ ಇದ್ದೀವಿ. 100 ಮೆಟ್ಲು ಹತ್ತುಕೊಂಡು ಬಂದಿದ್ದೇವೆ. ಈಗಲೇ ಸಾಕಾಯಿತು. ಇನ್ನು ನೆಕ್ಸ್ಟ್ ಮುಂದೆ ಇದೇ ಥರ ರೋಡು. ಆ್ಯಡಲ್ಲಿ ಬರ್ತದೆ, ಕುಡ್ದ ಕೂಡಲೇ ಸುಯಿ ಅಂತ ಮೇಲೆ ಹೋಗ್ತಾರೆ. ಈಗ ಆಗುತ್ತಾ ನೋಡುವ.
ಇನ್ನೊಂದು ಅರ್ಧ ಭಾಗ ಬಂದಿದ್ದೀವಿ, ಇನ್ನು ಅರ್ಧ ಉಂಟು. ನಿಜವಾಗಲಿ ಆ್ಯಡ್ ಪ್ರಕಾರ ಇದು ಕುಡಿದ್ರೆ ಸುಯಿ ಅಂತ ಮೇಲೆ ಹೋಗ್ಬೇಕು. ನಾನು ನೋಡಿ ಯಾವ ಥರ ನಾನು ಹೋಗ್ತೇನೆ ಅಂತ ನೋಡಿ ನಾನು ನೋಡಿ ಇದು ಕುಡ್ದು ಕೂಡ ನಾನು ಯಾವ ಥರ ಹೋಗ್ತೇನೆ ನೋಡಿ. ಇದನ್ನು ಸ್ಟಿಂಗ್ ಕುಡಿದ್ರೆ ಇನ್ನೂ ಜಾಸ್ತಿ ಸುಸ್ತಾಗತ್ತೆ ಹೊರ್ತು ಯಾರು ಸ್ಟಿಂಗ್ ನಂಬಿ ಈ ಥರ ಎಲ್ಲ ಬೆಟ್ಟ ಹತ್ಲಿಕ್ಕೆ ಹೋಗಬೇಡಿ. ಅಷ್ಟೇ, ನೀರು ಕುಡ್ದ ಹಾಗೆ ಒಂದು ಮಾಮೂಲಿ ಡ್ರಿಂಕ್ ಅಷ್ಟೇ, ಇದು ಏನಿಲ್ಲ. ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಲೈಕ್, ಶೇರ್, ಕಮೆಂಟು, ಹಾಗೆ ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿದರೆ ಇನ್ನೂ ಇದಕ್ಕಿಂತ ದೊಡ್ಡ ಬೆಟ್ಟ ನಾವು ಹತ್ತಬಹುದು. ಅಲ್ಲಿ ನೋಡಿ ಇನ್ನೂ ಎಷ್ಟು ಹೋಗ್ಬೇಕು ಅಂತ. ಅರ್ಧ ಬಂದಿದ್ದೀವಿ, ಇನ್ನೂ ಅರ್ಧ ಉಂಟು. ಇನ್ನೂ ಇರುವಂಥ ದಾರಿ ಯಾವ ಥರ ಅಂದರೆ ಇದಕ್ಕಿಂತ ಕಠಿಣವಾಗಿರುತ್ತೆ. ಹೀಗೆ 90 ಡಿಗ್ರಿಯಲ್ಲಿ ನಾವು ಹೋಗಬೇಕು. ಹೋಗೋ, ತುಂಬ ಟಫ್ ಇದೆ. ಆಮೇಲೆ ಬರುವಾಗ ಒಬ್ಬರಿಗೆ ಮಿನಿಮಮ್ 2 ರಿಂದ 3 ಲೀಟ್ರ್ ನೀರು ತೊಗೊಂಡು ಬನ್ನಿ, ಮತ್ತು ಜ್ಯೂಸ್ ಏನಾದರೂ ತಿನ್ನುವಂಥದ್ದು. ಯಾಕಂದರೆ ಒಂದು 4-5 ಅವರು ನಾವು ಹೋಗಿ ಬರಲಿಕ್ಕೆ ಬೇಕಾಗ್ತದೆ. ಕೆಳಗಡೆಯಿಂದ ನೋಡಿದರೆ ನಮಗೆ ಒಂದು ಕಲ್ಲು ಥರ ಕಾಣ್ತದೆ, ಕಲ್ಲಿನ ಮೇಲೆ ಹೋಗ್ತೇವೆ ಅಂತ. ಇಲ್ಲಿ ಇದ್ದಾಗ ನಮಗೆ ಏನು ಗೊತ್ತಾಗ್ತಾಯಿಲ್ಲ, ಇದೊಂದು ಭೂಮಿ ಮೇಲೆ ಇದ್ದೇವೆ ಅಂತ ಗೊತ್ತಾಗ್ತದೆ. ಯಾಕಂದರೆ ಇಲ್ಲಿ ಮೇಲೆ ಮರ ಇದೆ, ಗಿಡ ಇದೆ, ಕಲ್ಲಿದೆ, ಮಣ್ಣಿದೆ, ಎಲ್ಲ ಇದೆ. ನೋಡಿ ಇಲ್ಲಿ ನೋಡಿ, ಅಲ್ಲಿ ಒಂದು ಬೀಸ್ ಕಲ್ಲುಂಟು, ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಅದು ಸಾಧಾರಣ ಒಂದು 3 ಅಡಿ ಸ್ಕ್ವೇರ್ ಫೀಟ್ ಅಗಲ ಉಂಟು. ಇದು ಈ ಏರಿಯಾದಲ್ಲಿ ಮುಂಚೆ ಎಲ್ಲ ನೀರು ತುಂಬಿಸ್ತಾ ಇದ್ರು. ಇಲ್ಲಿಂದ ನೋಡಿದರೆ ಗೊತ್ತಾಗ್ತದೆ ಎಷ್ಟು ದೊಡ್ಡದಿದೆ ಅಂತ. ನೋಡಿ ಇಷ್ಟು ದೊಡ್ಡದುಂಟು. ಇಲ್ಲಿ ಎಷ್ಟು ದೊಡ್ಡ ಎಲ್ಲ ಕಲ್ಲು ಕಟ್ಟಿದ್ದಾರೆ ನೋಡಿ. ಒಂದು ಆಗಿನ ಕಾಲದಲ್ಲಿ ಯಾವ ಥರ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ ನೋಡಿ. ಇಷ್ಟೆಲ್ಲ ಕಲ್ಲು ಕಟ್ಟಿ ಅಲ್ಲೆಲ್ಲ ಸ್ವಲ್ಪ ಬಿದ್ದೋಗಿದೆ ಎಲ್ಲ. ಇಷ್ಟು ಸ್ಟೆಪ್ಪುಗಳು ಇವಾಗ ಮಾಡಿದ್ದಲ್ಲ, ಆವಾಗಿನ ಕಾಲದಲ್ಲಿ ಮಾಡಿರೋದು. ನೋಡಿ ಕೋಟೆ ಕಾಣ್ತಾ ಇದೆಯಲ್ಲ, ಈ ಕೋಟೆ ಎಲ್ಲ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆಗಿರುವಂಥ ಕೋಟೆ. ನೋಡಿ ಅಲ್ಲೊಂದು ಹೋಲ್ ಬಿಟ್ಟಿದ್ದಾರೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ನೋಡಿದರೆ ಇಲ್ಲಿ ಒಂದು ಹೋಲ್ ಬಿಟ್ಟಿದ್ದಾರೆ ನೋಡಿ, ಅದು ಏನಕ್ಕೆ ಅಂತ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ನೋಡಿ ಕಲ್ಲುಗಳು ಹೇಗೆ ಇದೆ ನೋಡಿ. ಈ ಥರ ಇಷ್ಟು ದೊಡ್ಡ ಕಲ್ಲುಗಳನ್ನೆಲ್ಲ ಯೂಸ್ ಮಾಡಿ ಕೋಟೆ ಕಟ್ಟಿದ್ದಾರೆ. ಮುಂದೆ ಹೋಗಿ ನೋಡೋಣ. ಕಸ ಬಾಟ್ಲು ಏನೋ ತಂದಿದ್ರು ನೀವು ಆದಷ್ಟು ಬ್ಯಾಗಲ್ಲಿ ತೊಗೊಂಡೋಗಿ, ಕೆಳಗಡೆ ನಾನು ತೋರಿಸಿದ್ದೇನಲ್ಲ ಆಗಲೇ, ಆ ಕಸದ ಬುಟ್ಟಿಯಲ್ಲಿ ತೊಗೊಂಡೋಗಿ ಹಾಕಬೇಕು. ದಾರಿಯಲ್ಲಿ ಬಿಸಾಕಲ್ಲ, ಆಚೆ ಬಿಸಾಕ್ತಾರೆ. ಇದರಿಂದಾಗಿ ನಮ್ಮ ಪರಿಸರನ ನಾವೇ ಹಾಳು ಮಾಡಿದ ಹಾಗೆ ಆಗ್ತದೆ. ದಯವಿಟ್ಟು ಎಲ್ಲರೂ, ನಿಮಗೆ ಕಷ್ಟ ಆಗೋದಿದ್ರೆ ನೀವು ಬರಲೇಬೇಡಿ ಈ ಥರ ಪ್ಲೇಸಿಗೆ. ನೋಡಿ ಇಲ್ಲಿ ಒಂದು ಫಿರಂಗಿ ಕಾಣ್ತಾ ಇದೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ. ಸಾಧಾರಣ ಒಂದು 6 ಫೀಟ್ ಮೇಲೆ ಇದೆ. ಸಾಧಾರಣ ಒಂದು 15-20 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಇದು 3ನೇ ಸಲ ನಾನು ಇಲ್ಲಿ ಬರ್ತಾ ಇರೋದು. ಹೇಗೆ ಇದೆ, ಅಲ್ಲೇ ಇದೆ, ಸ್ವಲ್ಪ ಅಲ್ಲಾಡ್ಸಕ್ಕಾಗಿಲ್ಲ ಯಾರಿಂದಲೂ, ಯಾಕಂದ್ರೆ ಅಷ್ಟು ಭಾರ ಇದೆ. ಇದು ಫುಲ್ಲು ಕಬ್ಬಿಣ, ತುಕ್ಕು ಹಿಡಿಯಲ್ಲ ಇದು. ಇವಾಗ ಎಷ್ಟು ಮಳೆ ಬಿದ್ರೂ ಕೂಡ ಇದು ಏನಾಗಲ್ಲ, ಅಷ್ಟು ಗಟ್ಟಿ ಇದೆ. ಇಂಥ ಫಿರಂಗಿಗಳು ತುಂಬಾ ಇತ್ತಂತೆ. ಇಲ್ಲಿ ತನಕ ಬಂದಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಲ್ಲಿ ಯಾವ ಊರಿಂದ ಬಂದಿದ್ದು ನೀವು? ಮೂಡಿಗೆರೆನಾ? ಹಾ,
ಹೋಗಿ ಹೋಗಿ ಇನ್ನು ಸ್ವಲ್ಪ ಇರೋದಷ್ಟೇ. ನಿಮ್ದು ಯಾವ ಊರು? ನಮ್ದು ಇದೇ ಊರು. You are from Kerala. How is the experience? Amazing. Nice, amazing. Yeah. Poli. Yes. ನೈಸ್ ಎಕ್ಸ್ಪೀರಿಯನ್ಸ್. ಹೋಗುವ. ಕನ್ನಡ ಬರ್ತದೆ? ಸ್ವಲ್ಪ ಬರ್ತದೆ. ಆಲ್ಮೋಸ್ಟ್ ಹೀಗೆ ಬಂದಿದ್ದೀವಿ. ಸ್ವಲ್ಪನೇ ಇದೆ. ಇಲ್ಲಿ ಕೋಟೆಯ ಬಾಗಿಲು. ಕೋಟೆಯ ಬಾಗಿಲು. ಇಲ್ಲೆಲ್ಲ ಸ್ವಲ್ಪ ಹೋಗ್ಬೋದು ಅಲ್ಲಿ ತನಕ ಅಷ್ಟೇ. ಮರ ಎಲ್ಲ ಹೆಂಗಿದೆ ನೋಡಿ. ನಾವೊಂದು ಕಲ್ಲಿನ ಮೇಲೆ ಇದ್ದೀವಿ ಅಂತ ಇಲ್ಲಿ ಗೊತ್ತೇ ಆಗಲ್ಲ. ಕೋಟೆಯ ತುದಿಗೆ ಹೋಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಹೋಗಬೇಕು ನಾವು. ಹೇಗಿದೆ ಊರು ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಕಾಣ್ತಾ ಇದೆಯಾ? ಓಕೆ, ಇನ್ನೂ ಸ್ವಲ್ಪ ಹೋಗ್ಬೇಕು. ಇಲ್ಲಿ ಒಂದು ಕೆರೆ ಇದೆ, ಇದರಲ್ಲಿ ನೀರು ಎಷ್ಟೋ ವರ್ಷದಿಂದ ಇರುವಂಥ ನೀರು. ಇದು ಆಳ ಎಷ್ಟಿದೆ ಯಾರಿಗೂ ಗೊತ್ತಿಲ್ಲ ನೋಡಿ. ಇದು ಎಲ್ಲ ಮುಂಚೆ ಯೂಸ್ ಮಾಡ್ತಾ ಇರುವಂಥ ನೀರಿನ ವ್ಯವಸ್ಥೆ. ನೋಡಿ ಜನ ಎಲ್ಲ ಇದ್ದಾರೆ. ಅಂತೂ ಜಮಲಗಡ, ನರಸಿಂಹಗಡ, ಜಮಲಾಬಾದ್ ಕೋಟೆ, ಗಡೈಕಲ್ ತುಂಬ ಹೆಸರಿದೆ ಇಲ್ಲಿ. ಇದು ಟಾಪ್ ಪ್ಲೇಸ್ ನೋಡಿ ಹೇಗಿದೆ ಅಂತ. ಎಲ್ಲ ಊರು ಕಾಣುತ್ತೆ ಇಲ್ಲಿ. ಸ್ವಲ್ಪ ಮೋಡ ಇದೆ, ಮೋಡ ಬಿಟ್ಟರೆ ಸಮುದ್ರನೂ ಕಾಣುತ್ತೆ ಇಲ್ಲಿ. ಕರೆಕ್ಟಾಗಿ ಕ್ಲೀನ್ ಆಗಿದ್ರೆ ಸಮುದ್ರ ಕೂಡ ಕಾಣುತ್ತೆ. ಮಂಗಳೂರು, ಇನ್ನು ಧರ್ಮಸ್ಥಳ ಎಲ್ಲ ಕಾಣುತ್ತೆ ಇಲ್ಲಿ. ಉಜಿರೆ, ಧರ್ಮಸ್ಥಳ ಎಲ್ಲ ಕಾಣುತ್ತೆ.